ಮಂಗಳೂರು ನಗರದಲ್ಲಿ ಈಗ ರಾತ್ರಿ 8 ಗಂಟೆ ಆಗ್ತಾ ಇದ್ದಂತೆ ಮಂಗಳೂರು ಸಂಪೂರ್ಣ ಬಂದ್ ಆಗ್ತಾ ಇದೆ. ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಬಂದ್ ಆಗುತ್ತೆ, ಸ್ತಬ್ಧ ಆಗ್ತಾ ಇದೆ. ನೈಟ್ ಲೈಫ್ ಬಿಡಿ ಕತ್ತಲಾಗ್ತಾ ಇದ್ದಂತೆ ನಗರವೇ ಸ್ತಬ್ಧ ಆಗಿದೆ. ಇದು ಕಳೆದ ಕೆಲ ದಿವಸಗಳ ಹಿಂದೆ ಮಂಗಳೂರಿನ ಬಜ್ಪೆಯಲ್ಲಿ ಸುಹಾಸು ಶೆಟ್ಟಿ ಕೊಲೆ ಪ್ರಕರಣ ಆಗುತ್ತೆ. ಆ ಬಳಿಕ ಮಂಗಳೂರಿನಲ್ಲಿ ರಾತ್ರಿ ಏನು 8 ಗಂಟೆ 9 ಗಂಟೆಯ ಹೊತ್ತಿಗೆ ಸಂಪೂರ್ಣ ಮಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಪೊಲೀಸರೇ ಘೋಷಣೆಯನ್ನ ಮಾಡುವ ಮೂಲಕ ಬಂದ್ ಮಾಡಿಸ್ತಾ ಇದ್ದಾರೆ ಮತ್ತು ಚೆಕ್ಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ತಪಾಸಣೆಯನ್ನು ಮಾಡುವಂಥದ್ದು ಅವೆಲ್ಲವೂ ಕೂಡ ಒಂದು ಕಾನೂನಿನ ಕ್ರಮ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದಷ್ಟು ವಿರೋಧಗಳಿಲ್ಲ. ಆದರೆ ಅಂಗಡಿಗಳನ್ನು ಬಂದ್ ಮಾಡ್ತಾ ಇರುವಂಥದ್ದು, ಅದು ಕೂಡ ಘಟನೆ ನಡೆದು ಈಗಾಗಲೇ ಒಂದು 10 ದಿವಸ ಕಳೆದಿದೆ. ಈ ನಂತರವೂ ಕೂಡ ಇನ್ನೂ ಕೂಡ 8 ಗಂಟೆಗೆ 9 ಗಂಟೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂಥದ್ದು, ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸುವಂಥದ್ದು, ಇದು ಮತ್ತೆ ನಾವೇ ಒಂದು ರೀತಿ ಹಿಂದೆ ಹೋದಂತಹ ಫೀಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕಳೆದ ಕೆಲ ದಿವಸಗಳಿಂದ ಗಮನಿಸಬಹುದು, ಮಂಗಳೂರು ನಗರ ರಾತ್ರಿಯ ಹೊತ್ತಿನಲ್ಲಿ ಸ್ವಲ್ಪ ಹೆಚ್ಚಾಗಿ ಓಡಾಟ, ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ನಡೀತಾ ಇತ್ತು. ಅಂದರೆ ಹೋಟೆಲ್ಗಳಲ್ಲಿ ಸ್ವಲ್ಪ ಜನರು ಕೂಡ ಬರ್ತಾ ಇದ್ರು, ಜನರು ಕೂಡ ಆಗಮಿಸ್ತಾ ಇದ್ರು. ನಾವು ರೋಡ್ ಸೈಡ್ಗಳಲ್ಲೆಲ್ಲ ಗಮನಿಸಬಹುದು, ಹೆಚ್ಚಾಗಿ ಒಂದಷ್ಟು ವ್ಯಾಪಾರ ವಹಿವಾಟು ಆಗ್ತಾ ಇತ್ತು. ಆದರೆ ಈಗ ಈ ರೀತಿ ಬಂದ್ ಮಾಡೋದ್ರಿಂದ ಅಲ್ಲಿ ವ್ಯಾಪಾರ ಮಾಡುವವರಿಗೂ ಕೂಡ ಸಮಸ್ಯೆ. ಈ ರೀತಿಯಾದಂತಹ ಬಂದ್ ವಾತಾವರಣ ಇದ್ದಾಗ ಜನರು ಕೂಡ ಹೊರಗಡೆ ಬರುವುದಿಲ್ಲ. ಇದರಿಂದಾಗಿ ಎಫೆಕ್ಟ್ ಆಗೋದು ಯಾರಿಗೆ ಅಂತ ಹೇಳಿದ್ರೆ ಒಂದಷ್ಟು ವ್ಯಾಪಾರಿಗಳಿಗೆ. ಅದರ ಜೊತೆಗೆ ನಾವು ಗಮನಿಸಬಹುದು, ಇತ್ತೀಚೆಗೆ ನೈಟ್ ಲೈಫ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ನೈಟ್ ಲೈಫ್ ಇಲ್ಲ ಅನ್ನುವಂಥ ವಿಚಾರವಾಗಿ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಇಲ್ಲಿಗೆ ಕಂಪನಿಗಳು ಬರುವುದಿಲ್ಲ, ಇಲ್ಲಿ ನೈಟ್ ಲೈಫ್ ಇರೋದಿಲ್ಲ, ಇವೆಲ್ಲ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಮತ್ತು ಇಲ್ಲಿನ ಟೂರಿಸಂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವಾಗಿ ವಿಧಾನಸಭೆಯಲ್ಲೂ ಕೂಡ ಉಪಮುಖ್ಯಮಂತ್ರಿಗಳೇ ಸ್ವತಃ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಯಕ್ಷಗಾನ ನಡೆಯುತ್ತೆ, ಕೋಲ ನಡೆಯುತ್ತೆ, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಆದರೆ ಒಂದು ರೀತಿ ಇಷ್ಟು ಕಾರ್ಯಕ್ರಮಗಳನ್ನು ಬಿಟ್ಟರೆ ಬೇರೆ ಏನು ಕೂಡ ಮಂಗಳೂರಿನಲ್ಲಿ ನಡೀತಾ ಇಲ್ಲ, ಟೂರಿಸಂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿ ಮಾತನ್ನ ಹೇಳಿದ್ರು. ಆದರೆ ನಾವು ಇಂತಹ ಒಂದಷ್ಟು ಕ್ರೈಮ್ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ತುಂಬ ಸಮಯದವರೆಗೆ ಇದೇ ರೀತಿ ಕಂಟ್ರೋಲ್ ಮಾಡ್ತಾ ಹೋದ್ರೆ, ರಾತ್ರಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತಾ ಹೋದ್ರೆ, ಇದು ಎಲ್ಲಿಗೆ ಹಾಗಾದ್ರೆ ನೈಟ್ ಲೈಫ್ ಸಿಗುತ್ತೆ, ಎಲ್ಲಿಗೆ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗುತ್ತೆ? ಮತ್ತು ನಾವು ಒಂದಷ್ಟು ದಿವಸಗಳ ಹಿಂದೆ ಗಮನಿಸಬಹುದು, ಒಂದು 11-12 ಗಂಟೆಯವರೆಗೂ ಕೂಡ ಮಂಗಳೂರಿನಲ್ಲಿ ಒಂದಷ್ಟು ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡೀತಾ ಇತ್ತು, ಹೋಟೆಲ್ಗಳು ಓಪನ್ ಆಗ್ತಾ ಇತ್ತು ಮತ್ತು ಎಲ್ಲ ಸೌಲಭ್ಯಗಳು ಒಂದು ಮಟ್ಟಿಗೆ ಸಿಗ್ತಾ ಇತ್ತು. ಆದರೆ ಇತ್ತೀಚಿನ ಅಂದ್ರೆ ಒಂದು 10 ದಿವಸ 12 ದಿವಸದಿಂದಾಗಿ ಎಲ್ಲವೂ ಕೂಡ 8 ಗಂಟೆ ಆಗ್ತಾ ಇದ್ದಂತೆ ಬಂದ್ ಆಗ್ತಾ ಇದೆ. ಹೀಗಾದ್ರೆ ನಾವು ಏನು ಹೇಳ್ತಾ ಇದ್ದೇವೆ, ಟೂರಿಸಂ ಡೆವಲಪ್ಮೆಂಟ್ ಹೇಗೆ ಆಗುತ್ತೆ? ಅಲ್ಲಲ್ಲಿ ನಾಕಾಬಂದಿ ಹಾಕಿ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈ ತಪಾಸಣೆಯ ನಿಟ್ಟಿನಲ್ಲಿ ವಾಹನಗಳ ಓಡಾಟವು ಕೂಡ ಬಹಳ ಕಡಿಮೆ ಆಗ್ತಾ ಇದೆ. ನಾವು ಈಗ ತಪಾಸಣೆ ಮಾಡಬೇಕು, ಯಾಕಂತ ಹೇಳಿದ್ರೆ ಒಂದಷ್ಟು ಕ್ರೈಮ್ಗಳನ್ನು ಕಡಿಮೆ ಮಾಡಬೇಕಾದ್ರೆ, ಅದು ನಡೆಯದಂತೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕಾದ್ರೆ ಒಂದಷ್ಟು ತಪಾಸಣೆಗಳನ್ನು ಮಾಡಬೇಕು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಅದನ್ನ ಲೆಕ್ಕಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಜನರು ಕೂಡ ಸ್ವಲ್ಪ ಹೆದರ್ತಾರೆ, ಆತಂಕಕ್ಕೆ ಒಳಗಾಗ್ತಾರೆ. ಅದರ ಜೊತೆಗೆ ಇಲ್ಲಿ ನಾವು ಬಹಳ ಸಿಂಪಲ್ ಆಗಿ ಗಮನಿಸಬೇಕು, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂಥದ್ದು, ವ್ಯಾಪಾರವನ್ನ ಬಂದ್ ಮಾಡುವಂಥದ್ದೇ ನಾವು ಮುಂದೆ ಕ್ರೈಮ್ಗಳಾಗದಂತೆ ತಡೆಯುವಂತಹ ಸಾಧನ ಒಂದೇ ಇರುವಂಥದ್ದ. ನಾವು ಭದ್ರತೆಯನ್ನು ಹೆಚ್ಚಿಸಬೇಕು, ಸಮಸ್ಯೆಗಳಾಗದಂತೆ ಬೇರೆ ಬೇರೆ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಹಾಗಂತ ಬಂದ್ ಮಾಡುವಂಥದ್ದು ಒಂದೇ ಪರಿಹಾರ ಇರುವಂಥದ್ದ? ಕ್ರೈಮ್ ತಡಿಬೇಕಾದ್ರೆ ಮಂಗಳೂರು ಬಂದ್ ಮಾಡಬೇಕು, ಇದು ಒಂದೇ ಪರಿಹಾರ ನಮ್ಮಲ್ಲಿ ಇರುವಂತದ್ದ? ಹೀಗೆ ಬಂದ್ ಮಾಡ್ತಾ ಹೋದ್ರೆ ಎಲ್ಲಿಯವರೆಗೆ? ಈಗಾಗಲೇ ಬಸ್ಸುಗಳು 9 ಗಂಟೆ ಆಗುವ ಸಂದರ್ಭದಲ್ಲೇ ನಮಗೆ ಬಸ್ಸುಗಳು ಸಿಗುವಂಥದ್ದೇ ಮಂಗಳೂರಿನಲ್ಲಿ ಕಷ್ಟ ಆಗ್ತಾ ಇತ್ತು. ಈಗ ಅಂತೂ 8 ಗಂಟೆ ಆಗುವಾಗಲೇ 7:30 ಆಗುವಾಗಲೇ ಬಸ್ಸುಗಳು ಬಂದ್ ಆಗ್ತಾ ಇರುವಂತಹ ಪರಿಸ್ಥಿತಿ. ಕೆಲವೊಂದು ಬಸ್ಸುಗಳು ಲಾಸ್ಟ್ ಟ್ರಿಪ್ ಅನ್ನೇ ಕಟ್ ಮಾಡ್ತಾ ಇದೆ ಇಂತಹ ಪರಿಸ್ಥಿತಿಗಳಿಂದಾಗಿ. ಯಾಕಂತ ಹೇಳಿದ್ರೆ ತಪಾಸಣೆಗಳು ಹೆಚ್ಚಾಗ್ತಾ ಇದೆ, ಅಂಗಡಿ ಮುಂಗಟ್ಟುಗಳು ಬಂದ್ ಆಗ್ತಾ ಇದೆ, ಜನರ ಓಡಾಟ ಕಡಿಮೆ ಆಗ್ತಾ ಇದೆ, ಬಸ್ಸುಗಳು ನಿಲುಗಡೆ ಆಗ್ತಾ ಇದೆ. ಹೀಗೆ ಆಗ್ತಾ ಹೋದ್ರೆ ನಾವು ಇನ್ನಷ್ಟು ಹಿಂದಕ್ಕೆ ಹೋಗ್ತೇವೆ ಹೊರತು ಮುಂದಕ್ಕೆ ಹೋಗೋದಿಲ್ಲ. ಪೊಲೀಸರು ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದರಲ್ಲಿ ಯಾವುದೇ ರೀತಿಯ ಆಕ್ಷೇಪ ನಮ್ಮದಿಲ್ಲ. ಆದರೆ ಅದಕ್ಕೆ ಬೇಕಾದಂತಹ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಅದು ಬಿಟ್ಟು ಅಂಗಡಿ ಮುಂಗಟ್ಟುಗಳನ್ನು, ಹೋಟೆಲ್ಗಳನ್ನು, ವ್ಯಾಪಾರವನ್ನು ಬಂದ್ ಮಾಡಿ ನಾವು ಏನು ಸಾಧಿಸ್ತೇವೆ ಅನ್ನುವಂಥದ್ದನ್ನು ಗೊತ್ತಾಗ್ತಾ ಇಲ್ಲ.
ಸದ್ಯ ಇದ್ರ ಬಗ್ಗೆ ಸ್ವಲ್ಪ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು ಮತ್ತು ಜನಪ್ರತಿನಿಧಿಗಳು ಸ್ವಲ್ಪ ಕೂತು ಚರ್ಚೆ ಮಾಡಬೇಕಾಗಿದೆ. ಯಾವ ರೀತಿ ನಾವು ಈ ಕ್ರೈಮ್ ಅಥವಾ ಅಪರಾಧ ಚಟುವಟಿಕೆಗಳನ್ನು ತಡಿಬೇಕಾದ್ರೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು ಒಳಿತು. ಅದು ಬಿಟ್ಟು ಈ ರೀತಿ 7 ಗಂಟೆ 8 ಗಂಟೆ ಆಗ್ತಾ ಇದ್ದಂತೆ ಮಂಗಳೂರು ನಗರವನ್ನು ಬಂದ್ ಮಾಡಿದರೆ ಮುಂದೆ ಯಾವ ಕಂಪನಿಯೂ ಇಲ್ಲಿಗೆ ಬರುವುದಿಲ್ಲ, ಟೂರಿಸಂ ಡೆವಲಪ್ ಆಗೋದಿಲ್ಲ. ನಾವು ಈಗ ಯಾವ ಸ್ಥಿತಿಯಲ್ಲಿದ್ದೇವೆ ಅದಕ್ಕಿಂತಲೂ ಹಿಂದುಗಡೆ ಹೋಗ್ತೇವೆ ಹೊರತು ಮುಂದುಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ.